ಯಶಸ್ಕರಂ ಸ್ಟುಡಿಯೋಸ್ ಲಾಂಛನದಲ್ಲಿ ಪ್ರಜ್ವಲ್ ಕರ್ಪೆ ಅವರ ರಚನೆ ನಿರ್ಮಾಣ ನಿರ್ದೇಶನದಲ್ಲಿ ತಯಾರಾಗಿರುವಂತಹ ನೈಜ ಘಟನೆ ಆಧಾರಿತ ಮೌನ ಮಾತಾದಾಗ ಕಿರುಚಿತ್ರವು ಅದ್ಭುತವಾದ ಯಶಸ್ಸನ್ನು ಗಳಿಸಿದೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಸದ್ದನ್ನ ಮಾಡ್ತಾ ಇದೆ. ಯೂಟ್ಯೂಬ್ನಲ್ಲಿ ಕೂಡ ಉತ್ತಮವಾಗಿ ವ್ಯೂಸ್ಗಳನ್ನು ಪಡೆದುಕೊಂಡಿದ್ದು ಮಾನವೀಯತೆಯ ಬಗ್ಗೆ ಒಂದು ಉತ್ತಮ ಕಥಾ ಹಂದರ ಇರುವಂತಹ ಮೂಕಿ ಕಿರುಚಿತ್ರ ಪ್ರಚಾರದ ಭರಾಟೆ ಇಲ್ಲದೆ ಕೇವಲ ತನ್ನ ಕಥಾವಸ್ತು ಹಾಗೂ ಪಾತ್ರಗಳ ಅದ್ಭುತವಾದ ನಟನೆಯಿಂದ ಮನಗೆದ್ದಿದೆ. ಇನ್ನು ಈ ಕಿರುಚಿತ್ರದಲ್ಲಿ ಕೊಂಕಣಿ ತುಳುನಟ ಸುಬ್ರಹ್ಮಣ್ಯ ಪೈ ಹಾಗೂ ಹಿರಿಯ ಬಹುಭಾಷಾ ನಟ ಸಾಹಿತಿ ಡಾಕ್ಟರ್ ಕಾಸರಗೋಡು ಅಶೋಕ್ ಕುಮಾರ್ ಪ್ರಧಾನ ಭೂಮಿಕೆಯಲ್ಲಿ ನಟಿಸಿ ಅದ್ಭುತವಾದ ಅಭಿನಯ ನೀಡಿದ್ದಾರೆ. ಇನ್ನು ಉಳಿದ ಪಾತ್ರಗಳಲ್ಲಿ ಚಿರಾಗ್, ಪ್ರದೀಪ್ ಪೈ, ನಿತಿನ್ ಭಂಡಾರಿ, ಪ್ರಜ್ವಲ್ ಕರ್ಪೆ, ಪ್ರಿಯಾಂಕಾ, ಕಾವ್ಯ ಪೂಜಾರಿ, ಶುಭಂ ಕುಲಾಲ್ ಹಾಗೂ ಶ್ಯಾಮ್ ಪ್ರಕಾಶ್ ನಟಿಸಿದ್ದಾರೆ. ಶಿರಾಲ್ ರೈ ಹಾಗೂ ಪ್ರಜ್ವಲ್ ಕರ್ಪೆ ಅವರ ವರ್ಣಾಲಂಕಾರ, ತೇಜೇಶ್ ಗಟ್ಟಿ ಅವರ ಸಂಕಲನ, ವಿನೋದ್ ಕೃಷ್ಣ ನಿಡುವಾಜೆ ಅವರ ಗ್ರಾಫಿಕ್ಸ್ ಹಾಗೂ ರೂಪೇಶ್ ರೋಹಿತ್ ಶೆಟ್ಟಿ ಮತ್ತು ಮಂಜುನಾಥ ಶೆಟ್ಟಿ ಅವರ ಹಿನ್ನೆಲೆ ಸಂಗೀತ ಈ ಒಂದು ಚಿತ್ರಕ್ಕೆ ಇದೆ. ಈಗಾಗಲೇ ಈ ಮೂಕಿ ಕಿರುಚಿತ್ರವು ಬೆಂಗಳೂರಿನಲ್ಲಿ ಲ್ಯೂಮೆರೆ ಫಾಲ್ಕೆ ಅಂತಾರಾಷ್ಟ್ರೀಯ ಕಿರುಚಿತ್ರೋತ್ಸವದಲ್ಲಿ, ಚೆನ್ನೈನಲ್ಲಿ ಕಾಸ್ಟ್ರಿ ರಾಷ್ಟ್ರಮಟ್ಟದ ಕಿರುಚಿತ್ರೋತ್ಸವದಲ್ಲಿ, ಚೆನ್ನೈನಲ್ಲಿ ವಿವೇಕಾನಂದ ಕಿರುಚಿತ್ರೋತ್ಸವ, ಮಂಗಳೂರು SDM ಕಾಲೇಜಿನ HRD ಕಿರುಚಿತ್ರೋತ್ಸವದಲ್ಲಿ ಭಾಗವಹಿಸಿದ್ದು, ಇದೀಗ ಪಶ್ಚಿಮ ಬಂಗಾಳ ಆನ್ಲೈನ್ ಲಾಕ್ಡೌನ್ ಕಿರುಚಿತ್ರೋತ್ಸವಕ್ಕೆ ಅಧಿಕೃತವಾಗಿ ಆಯ್ಕೆಯಾದ ಮೊದಲ ಕನ್ನಡ ಕಿರುಚಿತ್ರ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ.